ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್-ಹಸ್ತೋಕ ಹಮಾದ್ ಮುಸ್ಲಿಯಾರ್ ಅವರು ಇಂದು ಬೆಳಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಕೆಲವು ಸಮಯದಿಂದ ಅನಾರೋಗ್ಯಕ್ಕೀಡಾಗಿದ್ದ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರಿಂದು ಕೊನೆಯುಸಿರೆಳೆದಿದ್ದಾರೆ. ಮೃತರು ಪತ್ನಿ, 3 ಪುತ್ರರು ಮತ್ತು 2 ಪುತ್ರಿಯರ ಸಹಿತ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮಂಗಳೂರು ಕೇಂದ್ರ ಜುಮಾ ಮಸೀದ್ನಲ್ಲಿ ಮೃತದೇಹದ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇವರ ಸಾವಿನ ಸುದ್ದಿ ತಿಳಿದು ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಗಣ್ಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ದೀರ್ಘಕಾಲ ಧಾರ್ಮಿಕ ಮಾರ್ಗದರ್ಶನ ನೀಡಿದ ಮುಸ್ಲಿಯಾರ್ ಅವರು ತಮ್ಮ ಜೀವನವನ್ನೆಲ್ಲ ಧರ್ಮ, ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ಸಮರ್ಪಿಸಿ ಸಾವಿರಾರು ಜನರಿಗೆ ದಾರಿದೀಪವಾಗಿದ್ದರು. ಅವರ ಸರಳತೆ, ಆಳವಾದ ಜ್ಞಾನ ಹಾಗೂ ಸಮನ್ವಯದ ಮನೋಭಾವವು ಎಲ್ಲರಿಗೂ ಪ್ರೇರಣೆಯಾಗಿತ್ತು. ಅವರ ಅಗಲಿಕೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲದೆ ಸಮಸ್ತ ಸಮಾಜಕ್ಕೂ ಅಪಾರ ನಷ್ಟವಾಗಿದೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಧಾರ್ಮಿಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದಾಗಿತ್ತು ಎಂದು ಯುಟಿ ಖಾದರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಮಗೆ ಅತ್ಯಂತ ಗೌರವಿತರು, ನಮಗೆಲ್ಲರೂ ಕೂಡ ಮಾರ್ಗದರ್ಶಕರು ಮತ್ತು ಬಹುಮಾನಂತ ಮಂಗಳೂರಿನ ಕಾಜಿ ಆಗಿರುವಂಥ ಬಹುಮಾನಂತ ಹಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಇವತ್ತು ಅವರ ಅಗಲಿಕೆ ನಮಗೆ ಅಪಾರ ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ಸೌಹಾರ್ದತೆಯ ಒಂದು ವ್ಯವಸ್ಥೆಗೆ ದೊಡ್ಡ ಮಟ್ಟದ ಒಂದು ಕೊರತೆ ಇವತ್ತು ಆಗಿದೆ. ಅವರ ಎಲ್ಲ ಸಂದೇಶವು ಕೂಡ ಮೊನ್ನೆ ನಮ್ಮ ಈದ್ಗಾದ ನಡೆದಂತಹ ಅಥವಾ ನಮ್ಮ ಆ ಈದ್ ಫಂಕ್ಷನ್ನಲ್ಲಿ ಕೂಡ ಅದನ್ನು ನೇತೃತ್ವ ವಹಿಸಿಕೊಟ್ಟು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೂಡ ಕೊಟ್ಟು ಸೋದರದ ಪ್ರೀತಿ, ವಿಶ್ವಾಸಕ್ಕೆ ಮತ್ತು ಈ ದೇಶದ ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಒಗ್ಗಟ್ಟಾಗಿ ಇರಬೇಕೆಂಬ ಸಂದೇಶವನ್ನು ಕೂಡ ಸರ್ವ ಜನರಿಗೆ ಕೂಡ ಕೊಟ್ಟಿದ್ದರು. ಇದೀಗ ಅವರು ನಮ್ಮ ಮುಂದೆ ಇಲ್ಲ, ಅವರ ತತ್ವ ಆದರ್ಶ ನಮ್ಮ ಮುಂದೆ ಇರ್ತದೆ. ಆದ ಕಾರಣ ಅವರ ಅಗಲಿಕೆ ನಮಗೆಲ್ಲರಿಗಿದೆ. ಆ ನೋವಂತ ಶಕ್ತಿ ಸರ್ವಶಕ್ತನಾದ ಅಲ್ಲಾಹ್ ತಾಲಾ ದೇವರನ್ನು ಒದಗಿಸಿಕೊಡಲಿ ಅಂತ ಕೇಳಿಕೊಂಡು ಬಹುಶಃ ಇವತ್ತು ಸಂಜೆ ಸುಮಾರು 4 ಗಂಟೆ ತನಕ ಮಂಗಳೂರಿನ ಕೇಂದ್ರ ಜುಮಾ ಮಸೀದಿಯಲ್ಲಿ ಬಹುಶಃ ಇವತ್ತು ಆ ಒಂದು ಜನಸಾಮಾನ್ಯರಿಗೆ ದರ್ಶನ ಪಡೆಯುವಂಥ ಅವಕಾಶದಲ್ಲಿ ಇವತ್ತು ಆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಮೈಯತ್ತನ್ನು ನೋಡಿಕೊಳ್ಳಲಿಕ್ಕೆ. ತದನಂತರ ಅದು ಬಹುಶಃ ಅವರ ಮನೆ ಇರುವಂಥ ಕಾಸರಗೋಡಿಗೆ ಮೇಲ್ಪರಂಬಿಗೆ ಅಲ್ಲಿ ಹೋಗಿ ಕುಟುಂಬಸ್ಥರು ಕೂಡ ಅಲ್ಲಿ ಅವ್ರ ಜೊತೆ ಸಂತವಾದ ಧಾರ್ಮಿಕ ವಿಧಿವಿಧಾನ ಮಾಡಿದ ನಂತರ ಬಹುಶಃ ಮೂಡುಬಿದಿರೆಯ ಆ ಒಂದು ದಾರುನ್ನೂರು ಕೇಂದ್ರ ಏನು ಇವತ್ತು ನೇತೃತ್ವ ಸ್ಥಾಪನೆ ಆಗಿದೆಯಾ, ಧಾರ್ಮಿಕ, ಲೌಕಿಕ, ಸಾಂಸ್ಕೃತಿಕ ಒಂದು ಶಿಕ್ಷಣ ಕ್ಷೇತ್ರದ ಪರಿಸರದಲ್ಲಿ ಇವತ್ತು ಅದನ್ನು ಕಬ್ರಸ್ಥಾನದಲ್ಲಿ ಕಬರ್ ಮಾಡಲಾಗುವುದು. ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯೂ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ DC ಮಾತಾಡಿದ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ಇಚ್ಛಿಸ್ತಾರೆ.